ಆಗಾಗ ಕೋಮು ಗಲಭೆಗಳಿಂದ ಸುದ್ದಿಯಾಗ್ತಲೇ ಇರುವಂತಹ ಉಡುಪಿ ಮಂಗಳೂರಿನಲ್ಲಿ ಎಲ್ಲ ಧರ್ಮೀಯರು ಇದ್ದಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ ಧರ್ಮೀಯರು ಸಹಬಾಳ್ವೆಯಿಂದಲೇ ಜೀವನ ನಡೆಸುತ್ತಿದ್ದಾರೆ. ಈ ಕೋಮು ಸೌಹಾರ್ದತೆಗೆ ಸೆಡ್ಡು ಎಂಬಂತೆ ಮತ್ತೊಂದು ಉದಾಹರಣೆ ಉಡುಪಿ ಜಿಲ್ಲೆಯ ಶಿರ್ವ ಎಂಬಲ್ಲಿ ಕಾಣಸಿಕ್ಕಿದೆ. ತಮ್ಮ ಸ್ವಂತ ಜಮೀನಿನಲ್ಲಿ ಉದ್ಯಮಿಯೊಬ್ಬರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ಧಿವಿನಾಯಕ ದೇವಸ್ಥಾನವನ್ನ ಕಟ್ಟಿಸಿದ್ದಾರೆ. ಈ ವಿಚಾರ ವಿಶೇಷವಾಗುವುದಕ್ಕೆ ಇನ್ನೂ ಒಂದು ಕಾರಣವಿದೆ. ಈ ದೇವಸ್ಥಾನವನ್ನ ಕಟ್ಟಿಸಿದವರು ಗಣೇಶನ ಭಕ್ತರೇ, ಆದರೆ ಹಿಂದೂವಲ್ಲ. ಹಾಗಾದ್ರೆ ಯಾರಿವರು? ಗಣಪನ ಭಕ್ತ? ನೀವೇ ನೋಡಿ. ಹೌದು, ಇವರು ಉಡುಪಿ ಶಿರ್ವದ 77 ವರ್ಷದ ಕ್ರೈಸ್ತ ಉದ್ಯಮಿ ಗೇಬ್ರಿಯಲ್ ನಜರತ್. ಇವರು ತಮ್ಮ ಮನೆಯ ಬಳಿ ಇರುವ ಸ್ವಂತ ಜಮೀನಿನಲ್ಲಿ ಬೃಹತ್ ಗಣಪತಿ ದೇವಸ್ಥಾನವನ್ನ ಕಟ್ಟಿಸುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಇದಕ್ಕೆ ಕಾರಣವೇನೆಂದು ತಿಳಿದರೆ ಇನ್ನಷ್ಟು ಅಚ್ಚರಿಯಾಗುವುದು ಖಚಿತ. ಗೇಬ್ರಿಯಲ್ ಅವರು ತಮ್ಮ ತಂದೆ ತಾಯಿಯ ನೆನಪಿನಲ್ಲಿ ಈ ಗಣಪತಿ ದೇವಸ್ಥಾನವನ್ನ ಕಟ್ಟಿಸಿ ಅದನ್ನು ಹಿಂದೂಗಳಿಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಗೇಬ್ರಿಯಲ್ ಅವರ ತಂದೆ ಫ್ಯಾಬಿಯನ್ ಸೆಬಾಸ್ಟಿಯನ್ ನಜರತ್ ಮತ್ತು ತಾಯಿ ಸೆಬಿನಾ ನಜರತ್ ಅವರಿಂದ ಬಂದ ಜಮೀನಿನಲ್ಲಿ ಗಣಪತಿ ದೇವಸ್ಥಾನವನ್ನ ನಿರ್ಮಿಸಲಾಗಿದೆ. ಸಾವಿರದ 1959ರಲ್ಲಿ ನಾನು SSLC ಮುಗಿಸಿ ಉದ್ಯೋಗ ಹುಡುಕಿಕೊಂಡು ಮುಂಬೈಗೆ ಹೋದೆ. ಆಗ ನನಗೆ ಕೇವಲ 14 ವರ್ಷವಾಗಿತ್ತು. ಆಗ ಮುಂಬೈನ ಪ್ರಭಾದೇವಿ ಬಳಿ ಉಳಿದುಕೊಂಡಿದ್ದೆ. ಅಲ್ಲೇ ಒಂದು ಸಿದ್ಧಿವಿನಾಯಕನ ದೇವಸ್ಥಾನವಿತ್ತು. ದಿನವೂ ಕೆಲಸ ಹುಡುಕಲು ಹೋಗುವಾಗ ಆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಹೋಗುತ್ತಿದ್ದೆ. ಆತನಿಂದಲೇ ನಾನಿಂದು ಇಷ್ಟು ದೊಡ್ಡ ಉದ್ಯಮಿಯಾಗಿದ್ದೇನೆ ಅಂತ ಗೇಬ್ರಿಯಲ್ ತಾವು ಗಣಪತಿ ದೇವಸ್ಥಾನ ಕಟ್ಟಿಸಿದ ಹಿಂದಿನ ಕಥೆಯನ್ನ ಹೇಳಿದ್ದಾರೆ. ನಾವು ಇದೊಂದು ದೇವಸ್ಥಾನ ಮಾಡಿದ್ದು ಎಲ್ಲರೂ ಒಟ್ಟುಗೂಡಿ ಧರ್ಮ ಎಲ್ಲ ಮರೆತು ಹೋಗಿ ಒಳ್ಳೆಯದು ನಡೆಯಬೇಕೆಂದು ಮಾಡಿದ್ದು. ಅದನ್ನು ನಾವು ಎಲ್ಲರೂ ಕೂಡಿ ನಡೆಸಬೇಕಂತ ನನ್ನ ಉದಾಹರಣೆ ಕೊಟ್ಟದ್ದು. ಇದನ್ನು ಎಲ್ಲರೂ ಈಗ ಒಟ್ಟುಗೂಡಿ ನಡೆಸ್ತಾರೆ, ಒಳ್ಳೆಯದು ನಡೆಸ್ತಾರೆ. ದೇವಸ್ಥಾನ ಒಳ್ಳೆಯದು ನಡೀತದೆ. ನಾವು ಏನು ಇದರಲ್ಲಿ ಶಂಕೆ ಇಲ್ಲ. ದೇವರು ಎಲ್ಲರಿಗೆ ವಿಘ್ನಾರ್ಥ ಎಲ್ಲರನ್ನು ನೋಡ್ತಾರೆ. ನಾವು ಕ್ರಿಶ್ಚಿಯನ್ ಅಲ್ಲ, ಹಿಂದೂ ಅಲ್ಲ, ಎಲ್ಲ ಧರ್ಮ ಒಂದೇ. ಯಾರ ಬಳಿಯೂ ದೇಣಿಗೆ ಸಂಗ್ರಹ ಮಾಡದೆ ತಾವೇ ದುಡಿದ 2 ಕೋಟಿ ರೂಪಾಯಿ ಹಣದಿಂದ ಗೇಬ್ರಿಯಲ್ ಈ ದೇವಾಲಯವನ್ನ ಕಟ್ಟಿಸಿದ್ದಾರೆ. ಈ ನೂತನ ಸಿದ್ಧಿವಿನಾಯಕ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕಪ್ಪು ಬಣ್ಣದ 36 ಇಂಚಿನ ಗಣಪತಿಯ ವಿಗ್ರಹವನ್ನ ಸ್ಥಾಪಿಸಿದ್ದಾರೆ. ಇದರ ಜವಾಬ್ದಾರಿ ನಿರ್ವಹಿಸಿ ಟ್ರಸ್ಟ್ ನಿರ್ಮಿಸಿ ಎಲ್ಲರಿಗೂ ಸೇವೆ ಸಲ್ಲಿಸುವ ಭಾಗ್ಯ ಒದಗಿಸಿಕೊಟ್ಟಿದ್ದಾರೆ ಅಂತಾರೆ ವಿಠ್ಠಲ್ ಕಾಂಚನ ಹಾಗೂ ಅಲ್ಲಿನ ಅರ್ಚಕರು. ಗ್ಯಾಬ್ರಿಯಲ್ ಫೆಬಿಯನ್ ನಜರತ್ ಒಂಜಿ ಮಾತೆರೆಗೆ ಬೋಡಾದು ಅರ್ನ ಸ್ವಂತ ಖರ್ಚಿಡು ಮಸ್ತ್ ದುಡ್ಡು ಮಾತ ಖರ್ಚು ಮಲ್ತ ಕೋಟಿಗಟ್ಟಲೆ ಖರ್ಚು ಮಲ್ತದ್ದು ಈ ಜಾಗಡು ಒಂಜಿ ಎಡ್ಡೆ ಸಿದ್ಧಿವಿನಾಯಕ ದೇವಸ್ಥಾನವನ್ನು ನಿರ್ಮಾಣ ಮಲ್ದೇರು. ನಿರ್ಮಾಣ ಮಲ್ತದ್ದು 2 ವರ್ಷ ಕರೀಂಡು 2 ವರ್ಷದಿಂಚಿ ಎಡ್ಡೆ ರೀತಿಡು ಪೂಜೆ ಪುರಸ್ಕಾರಗಳು ಮಾತ್ರ ಮಲ್ತೊಂದು ಬರೊಂದುಲ್ಲೇರು. ಆರನೆತ್ತ ಒಂಜಿ ಪ್ರಾಮುಖವಾದ ಆರನೆತ್ತ ಒಂಜಿ ಮಾತ ಜವಾಬ್ದಾರಿನ ಇದಮಟ್ಟ ತಗೊಂದುಲ್ಲೇರು. ಒಂಜಿ ಟ್ರಸ್ಟ್ ಮಲ್ದಿರನಿಕ್ಕೆ ಟ್ರಸ್ಟಿದ ಮುಖಾಂತರಲ್ಲ ನಡತೊಂದುಂಡು. ಅಂಚ ಎಡ್ಡೆ ರೀತಿ ನಡತೊಂದುಂಡು. ಐವಚ್ಚ ಈ ದೇವಸ್ಥಾನದ ಒಂಜಿ ಅರ್ಚಕಿರ್ಲ ಒಂಜಿ ಮುಲ್ಪದ ಮಡಮುದಾರೆ ಮಡಮು ಗ್ರಾಮದ ಗುರುಚರಣ್ ಭಟ್ರಂದು ಮಾಡಿದು ಎಡ್ಡೆ ಭಟ್ರು ಪುರ್ಲುಡು ಪೂಜೆ ಮಲ್ತೊಂದು ಮತ್ತು ಎಡ್ಡೆ ರೀತಿ ಈ ದೇವಸ್ಥಾನದ ಒಂಜಿ ವ್ಯವಸ್ಥೆನ ಮಾತ ಮಲ್ತೊಂದುಲ್ಲೇರು. ಅಂಚನೆ ಫೆಬಿಯನ್ ನಜರತ್ರೆಗೆಲ್ಲ ಪ್ರಾಯಾಂಡಂದಲ್ಲ 6 ಇತ್ತೆಲ್ಲ ಉಮೇದುಂಡು ಅರೆಗೆ 6 ಮಲ್ದಿನಂಚಿತ್ತಿನ ಒಂಜಿ ದೇವಸ್ಥಾನ ಒಂದೊಂದು ಎಡ್ಡೆ ರೀತಿಯಲ್ಲಿ ನಡಪಡು ಬಂಟಿನಂಚಿತ್ತಿನ ಒಂಜಿ ಅರೆ ಮಲ್ಲ ಒಂಜಿ ಆಶೆ ಉಂಡು. ಆ ಆಶೆನ ಮಾತ ನಮ್ಮ ಮಾತ ಒಂಜಿ ಕ್ರಿಶ್ಚಿಯನ್ ಧರ್ಮದಾರ ಮಲ್ದಿನಂಚಿತ್ತಿನ ಒಂದು ದೇವಸ್ಥಾನ ಅವೇನು ನಮ್ಮ ಹಿಂದುಲು ಅವೇನು ಏತ್ ನಮ್ಮ ಎಡ್ಡೆ ಮಲ್ತೊಂದು ಪೋಣಂದಲ್ಲ ಅವು ಕಡಿಮೆನೆ. ಅಂಚ ಎಂಕಲ್ ಮಾತ ಒಂದಕ್ಕೆ ಹೆಚ್ಚಿನ ರೀತಿ ಭಕ್ತಿ ಶ್ರದ್ಧಾಪೂರ್ವಕವಾದ ಈ ಜಾಗಡು ಒವ್ವೇ ಒಂಜಿ ಫಲಾಪೇಕ್ಷಲ ದಾಂತೆ ಎಡ್ಡೆ ರೀತಿ ನಮ್ಮ ಈ ದೇವಸ್ಥಾನದ ಒಂಜಿ ಮುಂದಾಳತ್ವನು ವಹಿಸೊಂದು ಮಲ್ತೊಂದುಲ್ಲ. ಶಿರ್ವ ಗ್ರಾಮಡು ಎಳೆಯ ಅಂಚಿನ ಸಿದ್ಧಿವಿನಾಯಕ ದೇವಿ ಇಂಚೆ ಕಿನ್ನರೆ ಪಡುವುದಂಡ ಗ್ಯಾಬ್ರಿಯಲ್ ಫ್ಯಾಬಿಯನ್ ಒರೇ ಕ್ರೈಸ್ತ ಉದ್ಯಮಿ ಮಲ್ತಿನಂಚಿನ ನಿರ್ಮಾಣ ಮಲ್ತಿನಂಚಿನ ದೇವಸ್ಥಾನ ನಾಂಡ ಆ ಪರವೂ ಬಿಕ್ಕಿನ ಗ್ರಾಮ ಯುಕ್ಕಿನ ಶಿರ್ವ ಗ್ರಾಮ ಅರೆಂಗ್ ಶಿರ್ವ ಗ್ರಾಮಡು ನಮ್ಮ ಗಣಪತಿ ದೇವಸ್ಥಾನ ನಿರ್ಮಾಣ ಮಲ್ಪೂರು ಪಂಪಿನ ಅಭಿಲಾಷೆ ಅವರ ಜಾಗರು ಅದು ಒರಿಯೇ ಹಚ್ಚಿ ಮಾಡಿದ ನಿರ್ಮಾಣ ದೇವಸ್ಥಾನ ದೇವತ್ತು ಈಗ ಗಣಪತಿ ದೇವಿಯನ್ನು ಮತ್ತು
ಜಾಮೆ ನಾಂಡ ಅಚ್ಕೋ ವರ್ಷಕ್ಕಿಂಚಿ ಆರು ಪರವು ಮತ್ತು ಮುಂಬೈ ಪ್ರಭಾದಿ ಇದು ನೆಲೆಯಾಗಿತ್ತು ಅವರು ಆರ್ನ ಉದ್ಯಮ ಇತ್ತು ಆ ಉದ್ಯಮಗಳು ಆರು ಪ್ರಭಾದಿ ದೇವಸ್ಥಾನದ ಎದುರು ಆರ್ನ ಒಂದು ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿ ದುಡಿಯೋಂದಿಪ್ಪನಾಗ ಆರಿಗೆ ಸಿದ್ಧಿವಿನಾಯಕ ದೇವರನ್ನ ಮಂದಿರಕ್ಕೆ ಹೋಗಿ ದಿನಾಲ ದರ್ಶನ ಮಾಡ್ತಾರೆ ಅಚ್ಕೋ ವರ್ಷಕ್ಕಿಂಚಿ ಆ ಸಿದ್ಧಿವಿನಾಯಕ ದೇವರನ್ನ ದೇವಸ್ಥಾನಕ್ಕೆ ಹೋದ ಅವರು ದೇವರನ್ನ ಆರಾಧನೆ ಮಾಡ್ಕೊಂಡು ಅವರ ಸಿದ್ಧಿವಿನಾಯಕ ದೇವರನ್ನ ಒಂದು ಪ್ರೀತಿ ಆರೇಗ ನಮಗೆ ಮಸ್ತ್ ಒಂದು ಪ್ರೀತಿ ಆಗಿತ್ತು. ದೇವನೊಬ್ಬ ನಾಮ ಹಲವು ಎಂಬಂತೆ ಗೇಬ್ರಿಯಲ್ ಕೂಡ ತಮ್ಮ ಭಕ್ತಿ ನಿಷ್ಠೆಯಿಂದ ಗಣಪನ ದೇವಸ್ಥಾನವನ್ನ ನಿರ್ಮಿಸಿ ಅಭಿವೃದ್ಧಿಗೊಳಿಸಿದ್ದಾರೆ. ಜೊತೆಗೆ ದೇವಾಲಯದ ಬಳಿ ದೇವಾಲಯದ ಅರ್ಚಕರಿಗೆ ಒಂದು ಮನೆಯನ್ನ ಕೂಡ ನಿರ್ಮಿಸಿಕೊಟ್ಟಿದ್ದಾರೆ. ಇದನ್ನಲ್ಲವೇ ದೇವರು ಕೂಡ ಬಯಸೋದು. ಜಾತಿ ಧರ್ಮ ಅಂತ ಕಚ್ಚಾಡಿಕೊಳ್ಳುವ ಮಂದಿಗೆ ಗೇಬ್ರಿಯಲ್ ಒಬ್ಬ ಮಾದರಿ ಅಂತಾನೆ ಹೇಳಬಹುದು. ಗೇಬ್ರಿಯಲ್ ಹಾಗೂ ಅವರ ಯಶಸ್ಸಿಗೆ ವಿಘ್ನ ವಿನಾಯಕನ ಆಶೀರ್ವಾದ ಸದಾ ಇರಲಿ ಅನ್ನೋದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.